ಅವಳಿಗೆ ಮದುವೆ ಆಗೋದ್ರೆ ಎಲ್ಲರೂ ವಾಹಿನಿ ಹೋದವರೇ ಆಗ್ಬೇಕು ಬಿಟ್ಟು ಮದುವೆ ಆಗುದಿಲ್ಲ. ನಿಜವಾಗೂ ಮದುವೆ ಆಗ್ಬೇಕು ಎಂತ ಸರ್ವಜ್ಞ ಹೇಳಿದ್ದಾನೆ. ಕೋಟೆ ಕದನಕ್ಕೆ ಲೇಸು, ಬೇಟೆ ಅರಸಗೆ ಲೇಸು, ನೀಟಾದ ಹೆಣ್ಣು ತರಲು ಬರುದೇಸು, ಸಜ್ಜನರ ಸಹವಾಸ ಲೇಸು. ಸರ್ವಜ್ಞ ಅಣ್ಣ ಎಷ್ಟು ಲೇಸ್ ಆಯ್ತಾ? ಅದೊಂದು 25 ಜೀವನ 5-20 ಅಣ್ಣ ಅವಳು ಬೇಡ ಅಂತ ಆಯ್ತು. ನೀವು ಓಡ್ ಹೊರಟು ನಿನ್ನ ಜೊತೆಗೆ ಓಡ್ ಬರುವ ಲಕ್ಷಣದಲ್ಲಿ ಇದ್ದಾಳೆ ಅವಳಿಗೆ. ಅವನೇ ಓಡ್ತಾನಂತಾದ್ರೆ ನಮಗೆ ಓಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಂತಕ್ಕೆ ಇಬ್ರು ಓಡ್ತೀವಿ? ನನ್ನ ಹತ್ರ ಗಾಡಿ ಉಂಟು, ಗಾಡಿ ಮೇಲೆ ರಾಜಕುಮಾರಿ, ನಿನ್ನ ಜೊತೆಗಿದ್ದವನು ಆ ಛಾಪು, ನಿನ್ನ ನಡೆ ನುಡಿ ಇದನ್ನೆಲ್ಲ ಕಂಡ ತಪ್ಪು ತಿಳಿಬೇಡ. ಮೇಳ ಹಾಳು ಮಾಡ್ಲಿಕ್ಕೆ ಸಾಕೊಂಡೆ ನನ್ನ ಧ್ವನಿಯನ್ನು ನೀ ಅರ್ಥವಿಸು. ಸಂಪತ್ತು, ಅಧಿಕಾರ, ಯೌವನ ಎಲ್ಲಿದೆಯೋ ಅಲ್ಲಿ ಅವಿವೇಕ ಸಹಜವಾಗಿ ಮೂಡುತ್ತದೆ. ಅಲ್ಲಿದ್ರೆ ಅವಳು ಆಡುವ ಮಾತೇನು? ನನ್ನ ಮದುವೆ ಆಗದಿದ್ರೆ ನೀನು ಮದುವೆಯಲ್ಲಿದ್ದಾಗ ಮಾಡ್ತೇನೆ. ಇನ್ನು ಬಹಳ ಪುಟಕ್ಕೆ ಕಪ್ಪು ಮಸಿ ಬಳಿತೇನೆ, ಇನ್ನೊಬ್ಬರಿಗೆ ಕಪ್ಪು ಮಸಿ ಬಳಿಬೇಕಾದ್ರೆ ಮತ್ತೆ ಇವಳು ಕೈಗೆ ಹಚ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕು. ನಿನಗೇನಾದ್ರು ಭಯ ಉಂಟಾ? ಭಯ ಅಲ್ಲ, ಇವರೆಲ್ಲ ಹೀಗಾದದ್ದು ಹ್ಯಾಕ್ ಗೊತ್ತುಂಟ. ನೀವೊಂದು 2 ವರ್ಷ ಇಲ್ಲಿಲ್ಲ ನೋಡು, ಹಾಗಾಗಿ ವರ್ಷಂಪ್ರತಿ ಗಣಪತಿ ಪುರದಲ್ಲಿ ನಡೆಯುವುದು ಗಣೇಶೋತ್ಸವ. 2 ವರ್ಷದ ಉತ್ಸವಕ್ಕೆ ನೀ ಇಲ್ಲ, ಎಲ್ಲೋ ತಿರುಗಾಟ ನಿನ್ನ ಹೆದರಿಕೆ. ಇವಳು ರಾಜಕುಮಾರಿ ಅಲ್ವಾ? ಹೋಗಿ ಹೋಗಿ ಮಹಾರಾಜರಿಗೆ ಹೇಳ್ತೆ. ನನ್ನ ದೃಷ್ಟಿಯಲ್ಲಿ ಹೇಳಬೇಕು, ಮಹಾರಾಜರಿಗೆ ಈ ವಿಷಯ ಗೊತ್ತಾಗ್ಬೇಕು. ಯಾಕೆಂದ್ರೆ ಯಾರದ್ದೋ ಕಿವಿಯಿಂದ ಕೇಳಿ ಅಪಾರ್ಥಕ್ಕೆ ಅವಕಾಶ ಬೇಡ. ಯಾಕೆ ನಾನೇನು ಎನ್ನುವುದು ಅವ್ರಿಗೆ ಗೊತ್ತು. ಯಾರಿಗೆ ಹೇಳು? ಯಜಮಾನ್ರಿಗೆ, ಮಹಾರಾಜರಿಗೆ ಗೊತ್ತು. ಅವರ ಶ್ರೇಷ್ಠತ್ವ ಏನು ನನಗ್ ಗೊತ್ತು. ನನ್ನ ಸ್ವಾಮಿ ನಿಷ್ಠೆ ಏನು ಅವ್ರಿಗೆ ಗೊತ್ತು. ಏ ದೇವ್ರೆ, ನಿಮ್ಮಿಬ್ಬರೊಳಗೆ ಇಷ್ಟೆಲ್ಲ ಗೊತ್ತು ಅನ್ನೋದು ನಮಗೆಲ್ಲ ಗೊತ್ತು. ಬೇಡದಿದ್ದಲು ಕುಣಿದಲ್ಲ, ಗೊತ್ತಾಯ್ತಾ? ಅವಳತ್ರ ನೀವು ಕಲಿತೆ ಅಂತಾರೆ. ನೀ ಮತ್ತೆ ದಿಗ್ವಿಜಯೀ ಭವ, ಅನುಮಾನವೇ ಇಲ್ಲ ಅಂತ. ಒಳ್ಳೆ ನಾಟ್ಯಗಾರ್ತಿ ಅವಳು. ಈಗಲ್ಲ ಅಂದ್ರೆ ಹೌದು, ನೋಡಿದೆ ನೀನು? ನೀ ಸಂದಿದ್ದೆ, ನಾನು ನೋಡಿದ್ದೇನಪ್ಪ. ಎಂತ ನಾಟ್ಯ ಅವಳು! ಒಂದೊಂದು ವೇದಿಕೆಯಲ್ಲ, 2 ವೇದಿಕೆಯನ್ನ ಏರಿ ಬದಲಾವಣೆ ಬೇಕಪ್ಪ. ಹೌದು, ಈಗ ನಾಟ್ಯ ಅವಳು ಮಾಡ್ಬೇಕು. ಹೌದು, ಈಗ ನೀ ನಾಟ್ಯ ಗುರು. ಈ ಬದಲಾವಣೆ ಬೇಕು. ಮನುಷ್ಯ ಬಯಸುವುದು ಅದನ್ನೇ. ಮನುಷ್ಯ ಅಂತಲ್ಲ, ಪ್ರಕೃತಿಯ ಧರ್ಮವೇ ಅಲ್ವಾ? ಯಾವ ವರ್ಷವೂ ಒಂದು ನಾಟಕ ಮಂಡಳಿಯಲ್ಲಿ ಹೆಣ್ಣುವೇಷ ಮಾಡ್ತಾ ಇರುವವ ಇದೊಂದು ವರ್ಷ ಪುರುಷ ವೇಷ ಮಾಡುವ ಅಂತ ಮನಸ್ಸು ಮಾಡಿದಾಗೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟಾ? ಏನು? ಅವ ಮನಸ್ಸು ಬದಲು ಮಾಡ್ತಾನೆ, ಹೆಸರಿನ ಸ್ಥಾನೂ ಬದಲಾಗ್ತದೆ, ವೇಷ ಮಾತ್ರ ಅದೇ ಆಗ್ತದೆ. ಕಾರಣ ಜನ ಬಯಸ್ತಾರೆ. ಅದೆಲ್ಲ ಕಾರಣ. ಕೊನೆಗೂ ಆಗುವುದೇನು? ಬರದವ ಏನು ಅಪೇಕ್ಷೆ ಪಡ್ತಾನೋ ಅದೇ ಆಗ್ತದೆ. ಹೇಳದಂತೆ ಮಾಡ್ತಾ ಇದ್ರೆ ಅದು ನಾನು ಅವರಲ್ಲಿ ಹಾಗೆ ಹೇಳಿದ್ದೆ, ನಾನು ಹೀಗೆ ಹೇಳಿದ್ದೆ, ಅವಾಗ ಹಾಗೆ ಮಾಡಿದ್ದ. ಹಾಗೆಲ್ಲ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ತಾರೆ. ಅವ್ನು ನೋಡ್ತಾನವ, ನೋಡ್ತಾ ಇರ್ತಾನೆ. ಯಾಗವ ಬರ್ದವ ಬ್ರಹ್ಮ ಬ್ರಹ್ಮ ಅದನ್ನೇ ಮಾತಾಡ್ತಾ ಇರುತ್ತಾ ಆಸ್ಥಾನಕ್ಕೆ ಹೋಗುದ.